ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿ ಸಮೀಪದ ಬುಡೋಳಿ ಎಂಬಲ್ಲಿ ಸಂಚಾರ ಮಾಡುವ ವಾಹನ ಸವಾರರು ಸ್ವಲ್ಪ ಎಚ್ಚರ ವಹಿಸುವುದು ಅಗತ್ಯ. ಅವರು ಸ್ವಲ್ಪ ಯಾಮಾರಿದ್ರೂ ಭಾರೀ ಅನಾಹುತ ಸಂಭವಿಸಲಿದೆ. ರಸ್ತೆ ಬದಿಯಲ್ಲಿ ಮೃತ್ಯುಕೂಪ ಬಾಯಿ ತೆರೆದು ನಿಂತಿದ್ದು, ಇದು ವಾಹನ ಚಾಲಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಇಲ್ಲಿ ವಾಹನ ಚಾಲಕರಿಗೆ ಸವಾಲಾಗಿ ನಿಂತಿರುವ ಸಮಸ್ಯೆ ಯಾವುದೆಂದು ಅಂತೀರಾ? ಈ ಸ್ಟೋರಿ ನೋಡಿ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಣಿ ಸಮೀಪದ ಬುಡೋಳಿ ಎಂಬಲ್ಲಿಯ ಹೆದ್ದಾರಿ ಎರಡು ಬದಿಗಳಲ್ಲಿ ಸರಿಯಾದ ಮೋರಿ ತಡೆಗೋಡೆ ನಿರ್ಮಾಣ ಮಾಡದ ಪರಿಣಾಮ ಬೃಹತ್ತಾಕಾರದ ಹೊಂಡಗುಂಡಿ ನಿರ್ಮಾಣವಾಗಿದೆ. ಎರಡೂ ಬದಿಗಳಲ್ಲಿ ತೋಡು ಹರಿತಾ ಇದೆ. ಕಳೆದ 4-5 ವರ್ಷದಿಂದ ಇದೇ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇಲ್ಲಿ ಇದ್ದಂತಹ ಚಿಕ್ಕದಾದ ಮೋರಿಗೆ ವಾಹನ ಡಿಕ್ಕಿ ಹೊಡೆದು ತೋಡಿನ ಪಾಲಾಗಿದೆ. ಘನಗಾತ್ರದ ವಾಹನಗಳು ಹೆಚ್ಚಾಗಿ ಸಂಚಾರ ಮಾಡುವುದರಿಂದ ರಸ್ತೆ ಬದಿ ನಿರಂತರವಾಗಿ ಕುಸಿತಾ ಇದ್ದು, ರಸ್ತೆ ಸಂಪೂರ್ಣವಾಗಿ ತೋಡು ಪಾಲಾಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮಾಣಿಯಿಂದ ಬುಡೋಳಿ ಕಡೆಗೆ ಬರುವ ಹೆದ್ದಾರಿಯ ಮಧ್ಯೆಯಲ್ಲಿ ಈ ಮೃತ್ಯುಕೂಪ ನಿರ್ಮಾಣಗೊಂಡಿದೆ. ಎರಡು ವಾಹನ ಪರಸ್ಪರ ಒಂದೇ ವೇಳೆ ದಾರಿ ಬಿಡುವ ವೇಳೆ ಚಾಲಕ ಸ್ವಲ್ಪ ಯಾಮಾರಿದ್ರೂ ಪ್ರಾಣಹಾನಿ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಪೆರಾಜಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನೀಲಯ್ಯ ಪೂಜಾರಿ ಅವರು. ಈ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಲೇ ಉಂಟು. ಕೆಳಗಡೆ ಒಂದು ಆಟೋ, ಅವತ್ತೊಂದು 7 ಜನ ಕೆಳಗಡೆ ಒಂದು ಆಟೋ ಬಿತ್ತು. ಇದನ್ನು ಹೆದ್ದಾರಿ ಇಲಾಖೆಯವರು ಯಾವಾಗಲೂ ಗಮನಕ್ಕೆ ತರುವುದಿಲ್ಲ. ಆದ ಕಾರಣದಿಂದ ಇದನ್ನೊಂದು ಗಮನಕ್ಕೆ ತಂದು ಗಾಡಿ ಅವರಿಗೆ ಅನುಕೂಲ ಮಾಡಬೇಕಂತ ನಾವು ಅವರ ಹತ್ರ ಕೇಳಿಕೊಳ್ಳೋದು. ರೋಡಲ್ಲಿ ಸಾವಿರಗಟ್ಟಲೆ ಗಾಡಿ ಓಡಾಡ್ತಾ ಇರ್ತದೆ. ಅಲ್ಲಿ ಸಂಕದ್ದು ಭಯಂಕರ, ಅಲ್ಲಿ ಗುಂಡಿ ಗುಂಪು ಎಲ್ಲ ದೊಡ್ಡ ದೊಡ್ಡ ಹೊಂಡ ಆಗಿ ಬಿದ್ದಿದೆ. ಚಿಕ್ಕ ಗಾಡಿಯವರಿಗೂ ಭಾರಿ ತೊಂದರೆ ಆಗ್ತದೆ. ದೊಡ್ಡ ಗಾಡಿಯವರಾದರೆ ಹೇಗಾದರೂ ಹೋಗ್ತಾರೆ. ಚಿಕ್ಕ ಗಾಡಿಯವರಿಗಂತೂ ಮಳೆ ಬಂದರೆ ಹೋಗಲಿಕ್ಕೆ ಆಗೋದಿಲ್ಲ. ಎಷ್ಟೋ ಗಾಡಿ ಆಕ್ಸಿಡೆಂಟ್ ಆಯಿತು. ಗಾಡಿಯಲ್ಲಿ ಆಕ್ಟಿವ್ ಬೈಕಲ್ಲಿ ಬಿದ್ದು, ಮತ್ತು ಮೊನ್ನೆ ಒಂದು ಟೆಂಪೋ ರಿಕ್ಷಾ ಬಿತ್ತು ಕಳೆದ ವಾರದಲ್ಲಿ. ಮತ್ತು ಇಲ್ಲಿ ಒಂದು 2 ಗಾಡಿ ಬಿದ್ದಿದೆ, ದೊಡ್ಡ ಗಾಡಿ ಸಹ ಬಿದ್ದಿದೆ, ಅವರಿಗೆ ಸಹ ಗಾಯ ಆಗಿದೆ. ಈ ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ಹಲವು ವಾಹನಗಳು ಚಾಲಕನ ನಿಯಂತ್ರಣ ಕಳೆದು ಈ ಹೊಂಡಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದಿದ್ರೂ ಹಲವು ಮಂದಿ ಗಾಯಗೊಂಡಿದ್ರು. ಕೆಲವು ತಿಂಗಳ ಹಿಂದೆ ವಾಹನವೊಂದು ಪ್ರಪಾತಕ್ಕೆ ಉರುಳಿ ಗರ್ಭಿಣಿ ಮಹಿಳೆಯೊಬ್ಬರು ಗಾಯಗೊಂಡಿದ್ರು. ಕೆಲವೇ ದಿನಗಳ ಹಿಂದೆ ಆಪೆ ರಿಕ್ಷಾ ನಿಯಂತ್ರಣ ಕಳೆದು ತೋಡಿಗೆ ಬಿದ್ದಿತ್ತು. ಈ ಘಟನೆ ನಡೆದ ತಡ ಹೊಂಡದಲ್ಲಿ 5 ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂಬ ಗಾಳಿ ಸುದ್ದಿ ಹರಡಿ ಪೊಲೀಸ್ ಇಲಾಖೆಯ ಇಡೀ ದಂಡು ಆಗಮಿಸಿತ್ತು. ಪರಿಶೀಲನೆ ನಡೆಸಿದಾಗ ವಾಹನ ಮಾತ್ರ ಪತ್ತೆಯಾಗಿತ್ತು. ಇದೇ ರೀತಿಯ ಆತಂಕದಲ್ಲಿ ಪ್ರತಿನಿತ್ಯ ಸ್ಥಳೀಯರು ದಿನದೂಡ್ತಾ ಇದ್ದಾರೆ. ಹೊಂಡದ ಕೆಳಭಾಗದಲ್ಲಿ ಬಂಡೆಕಲ್ಲು ಇದ್ದು, ಇದು ಜನರಲ್ಲಿ ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸುವ ಮೊದಲು ಈ ಬಗ್ಗೆ ಎಚ್ಚೆತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಹಮ್ಮದ್ ಅಲಿ, V4 News 24/7 ವಿಟ್ಲ.